ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಹಗಲು ರಾತ್ರಿ, ಕಷ್ಟ ನಷ್ಟ, ನೋವು ನಲಿವು, ಹೀಗೆ ದ್ವಂದ್ವಗಳಿಂದ ಕೂಡಿರುವಂತಹ ಜೀವನ ಅದು ಮನುಷ್ಯನ ಜೀವನ. ಯಾವ ಸಂದರ್ಭದಲ್ಲಿ ಏನಾಗುತ್ತದೆ ಎನ್ನುವುದು ಯಾರಿಗೂ ಗೊತ್ತಿರದಂತಹ ನಿಗೂಢವಾದಂತಹ ಒಂದು ರೀತಿಯ ರಹಸ್ಯಗಳು. ಜೀವನದಲ್ಲಿ ಎಲ್ಲ ದಿನಗಳು ಭಾನುವಾರಗಳಾಗಿರುವುದಿಲ್ಲ. ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ಪ್ರತಿಯೋರ್ವನನ್ನು ಕೂಡ ಕಾಡಿರುವುದು ಅದು ವಾಸ್ತವದ ವಿಚಾರ. ಹಾಗಾಗಿ ಯಾರು ಎಷ್ಟೇ ಬಲಿಷ್ಠನಾಗಿದ್ದರೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಎದೆಗುಂದುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಒಂದಷ್ಟು ರೋಗಗಳು ಬಾಧಿಸಬಹುದು ಅಥವಾ ಒಂದಷ್ಟು ಕಷ್ಟಗಳು ಎದುರಾಗಬಹುದು. ಆದರೆ ಇವೆಲ್ಲವನ್ನು ದಿಟ್ಟವಾಗಿ ಎದುರಿಸುವವನೇ ನಿಜವಾದ ಸಾಧಕ ಅಂತ ಅನಿಸ್ಕೊಳ್ತಾನೆ. ಮೊದಲು ಈ ಮಾತನ್ನು ನಾನಿಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅವರ ಉತ್ತಮ ಸಾಹಿತಿ, ಪತ್ರಕರ್ತರು, ಪ್ರಖರ ವಾಗ್ಮಿಗಳು, ರಂಗಕರ್ಮಿ, ಸಾಕಷ್ಟು ನಾಟಕಗಳನ್ನು ರಚಿಸಿ ನಿರ್ದೇಶಿಸಿರುವಂತಹ ಒಬ್ಬ ಶ್ರೇಷ್ಠ ಸಾಧಕ ಇವತ್ತು ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವಂತಹ ಪರಮಾನಂದ ಸಾಲ್ಯಾನ್ ಸಸಿತ್ಲು ಅವರು ಪತ್ರಕರ್ತರಾಗಿ ಮುಂಗಾರು ಪತ್ರಿಕೆಯಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿರುವವರು. ಅದೇ ರೀತಿ ಅಜಯ್ ಎನ್ನುವಂತಹ ಪತ್ರವನ್ನು ಮುನ್ನಡೆಸಿರುವವರು. ಅಂತಹ ಪರಮಾನಂದ ಸಾಲ್ಯಾನ್ರವರು ಇವತ್ತು ಒಂದಷ್ಟು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಅವರ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದೇವೆ. ಪರಮಾನಂದ ಸಾಲ್ಯಾನ್ರವರನ್ನು ನಿಮ್ಮೆಲ್ಲರ ಪರವಾಗಿ, ನಮ್ಮ ಟಿವಿಯ ಸಮಸ್ತ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಸಾಕಷ್ಟು ನಾಟಕಗಳನ್ನು ಬರೆದವರು, ರಂಗಕರ್ಮಿಯಾಗಿ ಹೆಸರುವಾಸಿಯಾಗಿರೋರು, ಪತ್ರಕರ್ತರಾಗಿದ್ದವರು, ಅದೇ ರೀತಿ ನಿರೂಪಕರಾಗಿ ಕೂಡ ಕೆಲಸವನ್ನು ಮಾಡಿದವರು. ಆ ಬದುಕನ್ನು ಮೆಲುಕು ಹಾಕುತ್ತಾ ಯಾವ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ತಾವು ಬಂದ್ರಿ, ಸಾಂಸ್ಕೃತಿಕ ಲೋಕಕ್ಕೆ? ನಾವೇಂಜಿ ಎಲ್ಲ ಮೆಲುಕು ಹಾಕಿದ್ದೀರಿ ತಾವುಗಳು. ಕರುನಾಡು ಬೆಳಕದಲ್ಲಿ ನನ್ನ ಈಗಿನ ಕಷ್ಟದ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿಂದ ನನ್ನ ಕಳೆದು ಹೋದ ಬದುಕನ್ನು ಹೇಳಬೇಕಂತ ನೀವು ಹೇಳ್ತಾ ಇದ್ದೀರಿ. ಒಂದು ರೀತಿಯಲ್ಲಿ ಅರ್ಥ ಇದೆ, ಮತ್ತೊಂದು ರೀತಿಯಲ್ಲಿ ಈಗ ನಾನು ಅದನ್ನು ಹೇಳಿ ಏನು ಪ್ರಯೋಜನ ಅಂತ ಅನಿಸ್ತದೆ ನನಗೆ. ಹೌದು, ನಾನು ಹೈಸ್ಕೂಲ್ ದಿನದಿಂದಲೇ ನಾನು ಸಾಹಿತ್ಯ ಅಭ್ಯಾಸದಲ್ಲಿ ತೊಡಗಿಕೊಂಡಿದ್ದೆ. ಕಾಲೇಜಿನಲ್ಲಿ ಮತ್ತಷ್ಟು ಅವಕಾಶ ದೊರೆಯಿತು. ಮುಂಗಾರು ಮತ್ತು ಹೊಸದಿಗಂತ ದಿನಪತ್ರಿಕೆಯಲ್ಲಿ ಇದ್ದ ಸಂದರ್ಭದಲ್ಲಿ ಇನ್ನಷ್ಟು ಬೆಳೆಯಿತು. ದೇಶ ವಿದೇಶ ನನ್ನನ್ನು ಕೈಬೀಸಿ ಕರೆಯಿತು. ಆದರೆ ನಿಮ್ಮ ಈ ಕಾರ್ಯಕ್ರಮದ ಉದ್ದೇಶಕ್ಕೆ ಸಂಬಂಧಪಟ್ಟು ಒಂದು ಮಾತನ್ನು ಹೇಳದಿದ್ದರೆ ನಾನು ತಪ್ಪಾಗುತ್ತೆ ಅಂತ ಅನಿಸಿದ್ದೇನೆ. ರವೀಂಜಿ, ನಿಮಗೆ ನನ್ನ ಬಗ್ಗೆ ನನಗಿಂತ ಜಾಸ್ತಿ ತಮಗೆ ಗೊತ್ತು. ಒಂದು 50-60 ನಾಟಕಗಳನ್ನು ಬರೆದಿಟ್ಟಿದ್ದೇನೆ ನಾನು. ನನ್ನ ದೌರ್ಭಾಗ್ಯ ಅಂದರೆ ನಾನು ಎಲ್ಲ ಕಾರ್ಯಕ್ರಮಗಳನ್ನು ಬರೆದಿಟ್ಟಿದ್ದೆ. ತುಳುಕೂಟ, ಕರ್ನಾಟಕ ಸಂಘ, ಬಂಟರ ಸಂಘ, ಎಲ್ಲರೂ ನನ್ನಿಂದ ಕಾನ್ಸೆಪ್ಟ್ಗಳನ್ನು ಬರೆಸಿದ್ರು. 5 ನಿಮಿಷದಿಂದ 3 ಗಂಟೆವರೆಗಿನ ಕಾನ್ಸೆಪ್ಟ್ಗಳು ನನ್ನಲ್ಲಿ ಉಂಟು. ಆದರೆ ಬಂಟರ ಸಂಘ ಇರ್ಬೋದು, ತುಳುಕೂಟ ಇರ್ಬೋದು, ಕನ್ನಡ ಸಂಘ ನಿಮ್ಗೆ ಗೊತ್ತಿರ್ಬೋದು, ಅವರಿಗೆ ಕಮರ್ಷಿಯಲ್ ಮೆಂಟಾಲಿಟಿ ಇಲ್ಲ. ಅವರದ್ದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕಾನ್ಸೆಪ್ಟ್ ಬೇಕು, ನನ್ನಿಂದ ಬರೆಸ್ತಾರೆ. ನಾನು ಕಾನ್ಸೆಪ್ಟ್ನಲ್ಲಿ ಸ್ವಲ್ಪ ಪ್ರಖ್ಯಾತಿ ಉಂಟು. ಅವರ ಕಾರ್ಯಕ್ರಮ ಮುಗಿದ ಮೇಲೆ ನನ್ನ ಕಾನ್ಸೆಪ್ಟ್ ಅಲ್ಲಿ, ಹಾಗಾಗಿ ಹಣ ಮಾಡಲಿಕ್ಕಾಗಿಲ್ಲ. ತಾವುಗಳೊಂದು ಮಾತು ಹೇಳಿದ್ರಿ ಇಲ್ಲಿ, ಅದಕ್ಕಾಗಿ ಉಲ್ಲೇಖಿಸ್ತಿದ್ದೇನೆ. ಸ್ವಾಭಿಮಾನದ ಪ್ರಶ್ನೆ. ಹಣ ಕೇಳುವುದಂದರೆ ಒಂದು ಅರ್ಥದಲ್ಲಿ ಬೇಡುವುದು. ನಾವು ಬದುಕನ್ನು ರೂಪಿಸುವಾಗ ನಾಳೆ ಕಷ್ಟಪಡ್ತಾ ಅನಿಸ್ಕೊಂಡು ಅದಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದರೆ ಈ ಎಲ್ಲ ಸಮಸ್ಯೆಗಳು ಬರೋದಿಲ್ಲ. ನಾನಿರುವ ಹೊಸದಿಗಂತ ಇರ್ಬೋದು, ಮುಂಗಾರು ಪತ್ರಿಕೆ ಇರ್ಬೋದು, ನನಗೆ ವಾಣಿಜ್ಯಾತ್ಮಕವಾಗಿ ಬೆಳೆಯಲು ಅಷ್ಟು ಅವಕಾಶ ಕೊಡಲಿಲ್ಲ. ಪ್ರಜಾವಾಣಿಯಲ್ಲಿ ಕರೆ ಇತ್ತು, ನನ್ನ ದೌರ್ಭಾಗ್ಯ ಜಾಯಿನ್ ಆಗುವಾಗ ತಡ ಆಯಿತು. ಇಲ್ದಿದ್ರೆ ಈಗ ತಾವುಗಳು ಏನು ಮಾಡ್ತಾ ಇದ್ದೀರಾ ಅದೆಲ್ಲ ಅಗತ್ಯ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ನಾನು ಕಳಕೊಂಡದ್ದೇ ಜಾಸ್ತಿ. ಬಹುಶಃ ಒಂದು ಮಾತನ್ನು ಹೇಳಬೇಕಂತ ಹೇಳಿ ಬಯಸ್ತೇನೆ ನಾನು. ವಿಜಯಕುಮಾರ್ ಕೊಡಿಯಲ್ ಬೈಲ್ ಅವರಿಗೆ ಸಣ್ಣ ಮಟ್ಟದಲ್ಲಿ, ನಾನು ಸಂಪೂರ್ಣ ಅಂತ ಹೇಳೋದಿಲ್ಲ, ಶಿವದೂತಗಳಿಗೆ ನಾಟಕ ಬರೆಯುವ ಸಂದರ್ಭದಲ್ಲಿ ಅವರು ಮಾತು ಹೇಳಿದರು, ಪರಮಣ್ಣ ಈ ಹೃದಯಾಗ ನಿರಂತರ ನಾಟಕಗಳನ್ನು ಬರೆದುಕೊಳ್ಳುವರು, ವರ್ಷಗೊಂಜಿ ಬರೆದವೇನು ಪ್ರದರ್ಶನ ಮಲ್ಪಲೆ ಅಪ್ಪಾಗ ವಾಣಿಜ್ಯಾತ್ಮಕ ಅದು ಬಿಡುವ ಚಾನ್ಸ್ ಉಂಟಂತ. ನನಗೆ ಹಾಗೆ ಮಾಡಲಿಕ್ಕಾಗಿಲ್ಲ. ಅಂತಿಮ ಗಳಿಗೆಯಲ್ಲಿ ಬೊಬ್ಬರಿಯ ಮಾಡಿದೆ. ಆ ಸಂದರ್ಭ ನನಗೆ ಆರೋಗ್ಯ ಕೈ ಕೊಟ್ಟಿತು. ಬಹುಶಃ ಈ ಮಾತನ್ನು ಶಿವಪುರಸಾದ ಬೊಬ್ಬರಿ. ನಾನು ಈ ಮಾತನ್ನು ಬಹುಶಃ
ಯಾಕೆ ಹೇಳ್ತಾ ಇದ್ದೀನಂದರೆ ನೋಡಿ ನವೀನ್ಜಿ, ತಮ್ಮಂಥವರು ಪತ್ರಿಕೆಯ ಮೂಲಕ ಟಿ ವಿ ಮೂಲಕ ತಾವುಗಳು ಏನೋ ಶ್ರೇಷ್ಠರಾಗಿದ್ದೀರಿ, ನನಗೆ ಗೊತ್ತುಂಟು. ತಮ್ಮ ಶ್ರೇಷ್ಠತೆಯನ್ನು ಮರೆತು ನನ್ನ ಬಗ್ಗೆ ಉಲ್ಲೇಖ ಮಾಡುವಾಗ ಅದು ಸಹ ಮನೆ ಬಾಗಿಲಿಗೆ ಬಂದು ಇಡೀ ತಂಡ ನಮ್ಮಟ್ಟಿದ್ದು ನನ್ನ ಬಗ್ಗೆ ಮಾತಾಡಬೇಕಿದ್ರೆ ಇದುವೇ ಕರುಣೆ, ಇದುವೇ ಕರುಣಾಳು. ಇದಕ್ಕಿಂತ ದೊಡ್ಡ ಕರುಣೆ ಯಾವುದಿಲ್ಲ. ಬಹುಶಃ ಅದುವೇ ನನಗೆ ಜೀವನದ ಶ್ರೀರಕ್ಷೆ ಅಂತ ಭಾವಿಸ್ಕೊಂಡಿದ್ದೇನೆ. ನಾಳೆ ಯಾರು ಕೊಡುತ್ತಾರೆ ಕೊಡುವುದಿಲ್ಲ ಅಂತ ಪ್ರಶ್ನೆ ಅಲ್ಲ. ನನಗೆ ಈವರೆಗೆ ಬಂದದರ ಬಗ್ಗೆ ಹೇಳೋದಿದ್ರೆ ನವೀನ್ಜಿ, ನೋಡಿ ನನಗೀಗ 3 ಡಯಾಲಿಸಿಸ್ ಉಂಟು ವಾರಕ್ಕೆ 3 ಡಯಾಲಿಸಿಸ್. ನೀವು ವಿಲ್ ಪವರ್ನ ಬಗ್ಗೆ ಮಾತಾಡೋದಿರಿ ನನ್ನ ಹತ್ರ ಅದ್ಭುತ ವಿಲ್ ಪವರ್ ಉಂಟು. ನಾನೀಗ ಬದುಕನ್ನು ಪರಿವರ್ತನೆ ಮಾಡಿಕೊಂಡಿದ್ದೀನಿ ನವೀನ್ಜಿ. ನೋಡಿ, ನಾನು ಎಲ್ಲೆಲ್ಲಿಗೆ ಕಲಿಸ್ಲಿಕ್ಕೆ ಹೋಗ್ತಿದ್ದವ, ಈ ಕಲಿಸ್ಲಿಕ್ಕೆ ಹೋಗ್ಲಿಕ್ಕೆ ಆಗುತ್ತಾ ಇಲ್ಲ. ನಾವು ಓದಿದ್ರೆ ನಂಬಿ, ನಾನು ನನ್ನ ಶಿಷ್ಯರನ್ನು ನೀವು ಮನೆ ಬಾಗಿಲಿಗೆ ಬನ್ನಿ, ನನ್ನ ನಾಲಿಗೆ ಸರಿ ಉಂಟು, ನಿಮ್ಗೆ ಇಲ್ಲೇ ಕಲಿಸ್ತೀರ ಅಂತ ಹೇಳಿ ಯುವವಾಹಿನಿ ಮಂಗಳೂರು ಮಹಿಳಾ ಘಟಕದವರು ಬಂದು ಮೊನ್ನೆ ನಾಡಿದ್ದು ಜ್ಞಾನ ಕಾರ್ಯಕ್ರಮ ಒಂದು ಕಾನ್ಸೆಪ್ಟ್ ತೆಕೊಂಡು ಹೋಗ್ತಾ ಇದ್ದಾರೆ. ಇಂಥದ್ದೆಲ್ಲ ಮಾಡ್ತಾ ಇದ್ದೇನೆ, ಪರ್ಯಾಯ ವ್ಯವಸ್ಥೆ. ಇನ್ನೊಂದು ಮಾತನ್ನು ನಿಮಗೆ ಆಧ್ಯಾತ್ಮಿಕವಾಗಿ ಒಂದು ಮಾತನ್ನು ಹೇಳ್ತೀನಿ ನವೀನ್ಜಿ, ನಂಬುದಿದ್ರೆ ನಂಬಿ. ನನಗೀಗ ಉಳ್ಳಾಯನ ಧ್ಯಾನ ಮಾಡಲಿಕ್ಕೆ ತುಂಬ ಅವಕಾಶ ಸಿಕ್ಕಿದೆ. ವಾರದಲ್ಲಿ 3 ದಿನ 4 ಗಂಟೆ ಹಾಸಿಗೆಯಲ್ಲಿ ಶ್ರೀನಿವಾಸದಲ್ಲಿ ಬಿದ್ದಿರಬೇಕು. ಸ್ವಾಮಿ ಉಲ್ಲಾಯ ಅಂತ ಹೇಳ್ತಾ ಇದ್ದೇನೆ. ಬಹುಶಃ ಇದು ಬೇರೆ ಸಂದರ್ಭದಲ್ಲಿ ನನಗೆ ಅವಕಾಶ ಸಿಗ್ತಾ ಇಲ್ಲ. ಒಟ್ಟಿಗೆ ದೇವರ ಧ್ಯಾನವೂ ಆಯಿತು. ಏನೋ ನನ್ನಲ್ಲಿದ್ದ ಏನೋ ಒಳ್ಳೆತನದಿಂದ ನಾಳೆ ನಾನು ಆರೋಗ್ಯವಂತನಾಗಿ ತಮ್ಮೆಲ್ಲ ಆರೈಕೆಯಿಂದ ಆದರೆ ಬಹುಶಃ ಅದು ದೊಡ್ಡ ಪವಾಡ ಅಂತ ನಾನು ಭಾವಿಸ್ಕೊಂಡಿದ್ದೆ. ನಮ್ಮ ಕಾರ್ಯಕ್ರಮದ ಉದ್ದೇಶವೇ ಇಷ್ಟೇ. ಶ್ರೀಮಂತರು ಇರ್ತಾರೆ, ಅದಕ್ಕಿಂತ ಮುಖ್ಯವಾಗಿ ಹೃದಯ ಶ್ರೀಮಂತರು ಒಂದಷ್ಟು ಜನ ಇದ್ದಾರೆ. ಅವರು ಏನಾದರೂ ಮನಸ್ಸು ಮಾಡಿದರೆ, ತಮಗೆ ಏನಾದರೂ ಸಹಾಯ ಮಾಡಿದರೆ ತಮ್ಮ ಆರೋಗ್ಯದ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗ್ತದೆ ಅನ್ನುವಂಥ ವಿಶ್ವಾಸ ನಮ್ಮದು. ಉದ್ದೇಶ ಅಂದರೆ ಒಬ್ಬ ಸಾಹಿತ್ಯ ಕ್ಷೇತ್ರ ಅಥವಾ ಸಾಂಸ್ಕೃತಿಕ ಕ್ಷೇತ್ರದ ಸಾಧಕರು ನಮ್ಮ ಆಸ್ತಿ ಒಂದು ರೀತಿಯಲ್ಲಿ. ಹಾಗಾಗಿ ಇನ್ನಷ್ಟು ನಿಮ್ಮಿಂದ ಸಾಹಿತ್ಯ ಕೃತಿಗಳು ಬರಬೇಕು, ನಾಟಕಗಳು ಬರಬೇಕು, ಇನ್ನಷ್ಟು ಕೆಲಸ ಆಗಬೇಕು. ಹಾಗೆ ಆಗಬೇಕಾದ್ರೆ ಆರೋಗ್ಯಪೂರ್ಣವಾದಂಥ ಬದುಕು ಬೇಕು. ಆ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಯಾಕೆ ಈ ಸಮಸ್ಯೆ ಎದುರಾಯ್ತು ಅಂತ ನಿಮ್ಮ ದೃಷ್ಟಿಯಲ್ಲಿ? ಯಾಕಂದರೆ ನಿರಂತರವಾಗಿ ನಿದ್ರೆಗಳನ್ನು ಕೆಡಬೇಕು. ರಂಗಭೂಮಿಯಲ್ಲಿ ಸುಮಾರು ದಶಕಗಳ ಪಯಣ ಇದೆ ನಿಮ್ಮದು. ಹಾಗಾಗಿ ನಿರಂತರವಾಗಿ ನಿದ್ದೆಗೆಟ್ಟು ಕಾರ್ಯಕ್ರಮ ನೀಡಿರುವುದು ಕೂಡ ನಿಮ್ಮ ಆರೋಗ್ಯದ ಸಮಸ್ಯೆಗೆ ಕಾರಣ ಆಗಿರ್ಬೋದು. ಹೌದು ನವೀನ್ಜಿ, ಸತ್ಯ ಮಾತನ್ನು ಹೇಳಿದ್ರಿ. ನನಗೆ ಈಗ ಏನಾಗಿದೆಯಾ ಇದರ ಬಗ್ಗೆ ನನಗೆ ಬೇಕಾದಷ್ಟು ಸೂಚನೆ, ಸಲಹೆಗಳು, ಎಚ್ಚರಿಕೆಗಳು ಬಂದಿದ್ದವು. ನಾನು ಕಡೆಗಣಿಸಿದೆ. ನಂಬುವುದಿರ ನಂಬಿ ನನ್ನ ಆರಂಭದಲ್ಲಿ ನನಗೆ ಕಾಲಿನ ಶಸ್ತ್ರಚಿಕಿತ್ಸೆ ಆಯಿತು. ಅದರ ಬೆನ್ನಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಯಿತು. ನೇತ್ರ ಚಿಕಿತ್ಸೆ ಮಾಡಿದಂಥ ಶ್ರೀಪತಿ ಕಾಮತ್ ಪದೇ ಪದೇ ಹೇಳಿದ್ದಾರೆ ಕಿಡ್ನಿ ಜಾಗ್ರತೆ ಮಾಡಿ ಅಂತ ಹೇಳಿ. ನಾನು ಹೋದೆ ಉದ್ಯಾವರಕ್ಕೆ. ಸತ್ಯವಾಗಿ ಕ್ರಿಯೇಟಿನ್ ಹೈ ಆದ್ರಿಂದ ಬರುವುದು, ಅದು ಎಲ್ಲ ಗುಣ ಆಗುವಂಥದ್ದಲ್ಲಿದ್ದೆ. ಆದರೆ ಒಂದು ದಿನ ಏನೋ ವ್ಯವಸ್ಥೆ ಏರುಪೇರಾಗಿ ಕ್ರಿಯೇಟಿನ್ ಜಾಸ್ತಿ ಆಯಿತು. ನಾನು ಶ್ರೀನಿವಾಸ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗುವಂತಾಯಿತು. ಈಗ ನಾನು ಒಂದು ಮಾತನ್ನು ನವೀನ್ಜಿ ಬೇಸರದಿಂದ ಹೇಳ್ತಾ ಇದ್ದೇನೆ. ನನಗೆ ಆರಂಭದಿಂದಲೂ ಆಯುರ್ವೇದದ ಬಗ್ಗೆ ತುಂಬ ಪ್ರೀತಿ, ಯೋಗ ಮತ್ತು ಆಯುರ್ವೇದ. ಅಲೋಪತಿಲಿ ಏನಾಗಿದೆ ಅಂದರೆ, ನಾನು ಹೇಳ್ಬೋದು ಅಂತ ಗೊತ್ತಿಲ್ಲ, ಅವರು ಆಯುರ್ವೇದವನ್ನು ಸಂಪೂರ್ಣ ಪರಿಪೂರ್ಣ ವೈದ್ಯಕೀಯ ಪದ್ಧತಿ ಅಂತ ಒಪ್ತಾ ಇಲ್ಲ. ಹಾಗಾಗಿ ನಾನೀಗ ಅಲೋಪತಿಯಲ್ಲಿ ದಿನಕ್ಕೊಂದು 20-25 ಮಾತ್ರೆ ತೆಗೊಳ್ಳುವಾಗ ಪ್ರತಿ ಹಂತದಲ್ಲಿ ಈ ಮೆಡಿಕೇಶನ್ನಿಂದ ನನ್ನ ಆರೋಗ್ಯದ ಮೇಲೆ ಆಗಬಹುದು ದುಷ್ಪರಿಣಾಮದ ಬಗ್ಗೆಯೂ ಯೋಚಿಸ್ತಾ ಇದ್ದೇನೆ. ಅದರ ಒಟ್ಟಿಗೆ ದೇವರು ನನಗೆ ಬಾಲ್ಯದಿಂದ ಕೊಟ್ಟಂಥ ಒಂದು ವಿದ್ಯೆ ಉಂಟು ನವೀನ್ಜಿ. ನಾನು ಯೋಗ ಮಾಡ್ತಾ ಇದ್ದೆ. ನನ್ನ ಬಗ್ಗೆ ನಿಮಗೆ ಪ್ರಾಮಾಣಿಕವಾಗಿ ಹೇಳಬೇಕಿದ್ರೆ, ನನಗೆ ಕಿಡ್ನಿ ಫೇಲ್ ಅಲ್ಲ, ಕಿಡ್ನಿ ವೀಕ್ ಆಗಿರೋದು. ಅವರಿಗೆ ಲೀಟರ್ಗೆ ಇಷ್ಟು ಯೂರಿನ್ ಬರಬೇಕಂತ ಉಂಟು, ಅಷ್ಟು ಬರ್ತಾ ಇಲ್ಲ. 1 ಲೀಟರ್ ಯೂರಿನ್ ಬರಬೇಕಿದ್ರೆ ನನಗೀಗ 300-400 ಬರ್ತಾ ಉಂಟು. ಅದರ ಅರ್ಥ ತುಂಬ ವೀಕ್ ಇದೆ. ಅದನ್ನು ಇಂಪ್ರೂವ್ ಮಾಡಲಿಕ್ಕಾಗಿ ಈಗ ಡಯಾಲಿಸಿಸ್ನ ವಿಷಯ ಬಂದದ್ದು. ಆದರೆ ಒಂದು ವೇಳೆ ಅದು ನೆಗೆಟಿವ್ ಆದರೆ ಏನು ಮಾಡುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಡಯಾಲಿಸಿಸ್ ಸ್ಟಾರ್ಟ್ ಆಗಿದೆ. ಡಯಾಲಿಸಿಸ್ ಸ್ಟಾರ್ಟ್ ಆದದ್ರಿಂದ ನಾವು ಅದಕ್ಕೆ ಹೊಂದಿಕೊಂಡು ಹೋಗಬೇಕಾಗುತ್ತದೆ ನವೀನ್ಜಿ. ಆದರೆ ಈಗ ಬದುಕು, ನಾನು ತಮಗೆ ಹೇಳಿದಾಗೆ ನಾನು ಸಂಪೂರ್ಣ ಪಾಸಿಟಿವ್ ಆಗಿ ತಗೊಂಡಿದ್ದೇನೆ ಬದುಕನ್ನು. ತಮಗೆ ನಾನು ಆಗಲೇ ಹೇಳಿದಾಗೆ ವಾರದಲ್ಲಿ ಈಗ 3 ದಿನ ಹೋಗಬೇಕಾಗಿದೆ, ವಾರದಲ್ಲಿ 4 ದಿನ ಬದುಕು ಅಂತ ನಂಬಿಕೊಂಡಿದ್ದೇನೆ.
ಆ 3 ದಿನದಲ್ಲಿ 4 ಗಂಟೆ ಆಸ್ಪತ್ರೆಯಲ್ಲಿ ಹೋಗಿ ಮನೆಯಲ್ಲಿ ಮಲಗುವುದನ್ನು ಅಲ್ಲಿ ಮಲಗುವುದು ಅಂತ ಅನಿಸ್ಕೊಂಡಿದ್ದೇನೆ. ಪರ್ಯಾಯವಾಗಿ ಬದುಕಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದೇನೆ. ಆದರೆ ಕಷ್ಟ ಎಂತ ಅಂದರೆ ಇದು ತುಂಬ ದುಬಾರಿ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಗೊತ್ತಿರ್ಬೋದು ನಿಮಗೆ. ಖಂಡಿತ ಖಂಡಿತ. ಡಯಾಲಿಸಿಸ್ ಅಂದರೆ ಎಲ್ಲರೂ ಹೆದರೋದು. ಮೇಯ್ನ್ ಆಗಿ ಈಗೆಲ್ಲ ರೋಟ್ರಿ ರಿಲಯನ್ಸ್ನವರೆಲ್ಲ ಮೆಷಿನ್ಗಳನ್ನೆಲ್ಲ ಕೊಟ್ಟು ಕನ್ಸೆಷನ್ ಎಲ್ಲ ಉಂಟು. ಇಲ್ದಿದ್ರೆ ಅತ್ಯಂತ ದುಬಾರಿ ಮತ್ತು ಅತ್ಯಂತ ಸಮಯ ಆಗುವಂಥ ಚಿಕಿತ್ಸೆ ಇದ್ದಾರೆ ಅಂತಾದರೆ ಡಯಾಲಿಸಿಸ್. ನನಗೆ ಡಯಾಲಿಸಿಸ್ ಮಾಡುವಂಥ ಬ್ಲೇಸಿಯಸ್ ಡಿಸೋಜ ಅಂತ ಅವ್ರು ಹೇಳ್ತಾರೆ. ಜೀವಮಾನದಲ್ಲಿ ನಾನು ಅನುಭವದಿಂದ ಹೇಳ್ತಾ ಇದ್ದೇನೆ, ಯಾರಿಗೂ ಡಯಾಲಿಸಿಸ್ನ ಒಂದು ಪ್ರಮೇಯ ಬರಬಾರ್ದು ಅಂತ ಹೇಳಿ. ಆದರೆ ನಾನೀಗ ಅದನ್ನು ನೆಗೆಟಿವ್ ಆಗಿ ತೆಗೊಳ್ತಿಲ್ಲ ನವೀನ್ಜಿ. ಯಾಕೆ ಗೊತ್ತುಂಟಾ, ನನ್ನನ್ನು ನೋಡಿದಾಗ ನಿಮಗೆ ನಾನು ಕಾಯಿಲೆಯ ಪರಮಾನಂದನಾಗಿ ಕಾಣ್ತೇನೆ? ಇಲ್ಲಲ್ಲ. ಯಾಕೆ ಕಾಣೋದಿಲ್ಲ ಅಂತಂದರೆ ನಾನು ಬದುಕನ್ನು ಅತ್ಯಂತ ಆತ್ಮವಿಶ್ವಾಸ ತೆಗೊಂಡಿದ್ದೇನೆ. ನೀವು ಆಗ ಒಂದು ಹೇಳಿದ ಮಾತು, ಜೀವನದಲ್ಲಿ ಕಷ್ಟಗಳು ಸುಖಗಳು ಒಂದಲ್ಲ ಒಂದು ರೀತಿಯಲ್ಲಿ ಬರುವಂಥದ್ದೆಲ್ಲ ಉಂಟಲ್ಲ, ನಮ್ಮ ಗ್ರಹಚಾರವೋ ಅಥವಾ ಏನಂತ ಹೇಳಿ ಇದ್ದದ್ದನ್ನು ಇದ್ದಾಗೆ ಸ್ವೀಕರಿಸಬೇಕು, ಅದು ಅನಿವಾರ್ಯ. ನಮ್ಮ ಸದ್ಯದ ನಾವು ತುಳು ಭಾಷೆಯಲ್ಲಿ ಕೂಡ ಪಾತಿರ್ಗದೆ ಅಪ್ಪ ನಮ್ಮ ತುಳು ನಮ್ಮ ಅಪ್ಪ ಭಾಷೆಗಳು ಪಾತ್ರ ನಾವು ಮೋಕೆನೆ ಬೇತೆ ಬದುಕಡು ಬೋಡ್ತಿನಾತ್ ಇರು ಜನಕಲ್ನ ಮೋಕೆದೆ ತೊಂಡರು ಕುದರ್ದೆ ತೊಂಡರು ಇತ್ತ ಈ ಪೊರ್ತುಡು ಸಮಸ್ಯೆ ಸಮಸ್ಯೆ ಬೊಡಿ ಮುಟ್ಟ ಮರ್ದಗ ಬಂಗ ಆಪಿ ನಂಚಿತ್ತು ಅವು ಎರೆಗ್ಲಾತೆ ಲೇಪಂಡು ಇರು ಒಂಜಿ ಬೇರೆ ಮಲ್ತದ್ದು ಒರಿತುದು ಅನ್ನ ಇರು ಕೆಲಸ ಮಲ್ತಂತಿನ ಹತ್ರ ರಂಗಭೂಮಿದ ರಂಗ ಅಪ್ಪೆನ ಸೇವೆ ಮಲ್ದಿಲಕ ಮಲ್ದಾರ ಇತ್ತು ಈ ಪೊರ್ತುಡು ವಾರಿತೇನು ಹೊಂದಾಣಿಕೆ ಮಲ್ತಂದಲ್ಲಾರು ನವೀನ್ಜಿ ಆನೆ ಕಡೆ ಇದು ಕೊಂಚ ಪಾತ್ರ ಬಂಡೆ ಎಂಕಿ ಅರ್ಥ ಪೂಜಿ ಆರಂಭೋಡು ಇರೇ ಗೊತ್ತುಪ್ಪು ಕೆಲವು ಸಮಯದ ದುಂಬು ಯಾನು ಶ್ರೀನಿವಾಸಡ್ ಫಸ್ಟ್ ಅಡ್ಮಿಟ್ ಆಯ್ನಟ್ಟ ಮುಡು ಸ್ಥಾನಾಂತ ಗರುಡಿಡ್ದು ಜಪಿಲ್ಪಿದಂಡ ಅವು ಒಡೆಗಾ ಮುಟ್ಟದು ಎನ್ನ ಅಪಗದ ಪೂರಾ ಖರ್ಚಿನ ಅವನಿಗೆ ನಿಭಾಯಿಸಿ ಹೊಂದ್ಕೊಂಡು ಮೊರಣಿದ ಸಂದರ್ಭ ಯಾನು ನಿರ್ಧಾರ ಮಲ್ತೆ ಎನ್ನ ಸಾರಂತ ಗಡ್ದ ಗ್ರೂಪ್ ಉಡ್ಲ ಪಾಡಿಯೇ ಏರು ಮಾತ ನೆಲ್ ತುಂಬ ಹೆಂಗೆ ಹೆಲ್ಪ್ ಮಾಡ್ದಾರ ಹೂವಾಣ್ಲೆ ಅಪೀಲ್ ಬರ್ತನಂದನ್ನ ಅವೇನು ಇಕಲು ಗಣನೆಗೆ ತೆಕೊಂಡು ಚಿಂದ ಪಾಡ್ದು ಬಿಡಿಯಾನು ನಂಬೋಡ ನಂಬ್ರಿ ನವೀನ್ಜಿ ಒಂಜಿ ಅಪೀಲ್ಗೆ ಏತು ರೆಸ್ಪಾನ್ಸ್ ಪೋಂಡು ಬಂದಾಗ ಎನ್ನ ಗೋವಿಂದಾಸದ ಅಮೇರಿಕಡ್ ಉಪ್ಪನೋಕಲ್ಗೆ ಓರೋರು ಉಪ್ಪನೋಕಲ್ಗೆ ಅಕಲಿಗೆ ಖಾಲಿ ಏನು ಪರಮಾನಂದ ಸಾಲ್ಯ ಅಂದರೆ ಪನ್ಪಿನಾರು ಕೇಂದಿರಾರು ಎನ್ನಪಗದ ಸಾಹಿತ್ಯಿಕ ಸಾಂಸ್ಕೃತಿಕ ನಾಟಕ ಪದ್ಯಪುರ ಅక్కడ ಪನ್ಯ ಪಾತ್ರ ನೀವು ಯಾನು ಪಂಡೆ ಯಾನಕ್ಕೆ ನಿಕಡ ಕ್ಷಮೆಗೆ ಏನೊಂದಿಲ್ಲ ಯಾನು ಎಲ್ಲಿಯಾ ಒಂದಿಲ್ಲ ಪಂಡೆ ಇವ್ರು ಎಲ್ಲಿಯಾ ಪಿನತ್ತು ಎಂಗಲೇ ದೇವ್ರ ಕಾಸು ಕೊಡ್ತೀರಿ ಇರ್ನಂಚಿನರಿಗೆ ಈ ಸಂದರ್ಭ ಕೊರ್ಪಿನ ಪನ್ನಾಗ ಯಾಕಂದ್ರೆ ಅದೃಷ್ಟ ಗೀತಾ ಸುರತ್ಕಲ್ ಬಾರಿಮಲ ನಾಟಕಕಾರರತಿ 6 ಪಾಡ್ನೆ ಪಾತ್ರ ಪರಮಾನಂದ್ ಥ್ಯಾಂಕ್ಸ್ ಪಾಡೊಚ್ಚಿ ಇರು ಹುಷಾರ ಅಲ್ಲ ಎಂದ್ಕೊಂಡದು ಇಂಚಿನ ಪೂರ ಸಹಕಾರ ಬರೋದು ಪೂರ ನವೀನ್ಜಿ ಯಾನ ಒಂಜಿ ಪಾತ್ರ ಪನ್ಪಿರಿಗೆ ಜೀವನದ ಸತ್ಯ ಸಾಕ್ಷಾತ್ಕಾರ ಎಂಕಿತ್ತೆ ಆತಂಡ ಏರ್ ಮಾತ ನಮ್ಮಕ್ಕಳು ಏರ್ ಮಾತ ನಂಗೆ ಸಹಕಾರ ಕೊರ್ಪಿನಕ್ಕಳು ಒಂದು ಖುಷಿಯಾಲತ್ತೈತೆ ಎನ್ನ ಬೋಡೇದಿ ಮಗೆ ಪರ್ಯವು ಎಂಕತ್ತೆ ಮಸ್ತ್ ಆನೆಡ್ದು ಇಂಚಿ ನನ್ನ ಪಿರೋಡು ಬತ್ತೇರಿ ಕೆಲವು ಗರ್ವಲ್ಲಿ ಬರುವಾಕ್ಲೇಗೆ ಅನಿವಾರ್ಯ ಬನ್ನ ಈ ನಮ್ಮದು ಸೀಕದಕ್ಕಲೆ ಅಂತ ಒಂದು ಗರ್ವ ಹೊರಪು ಆಂಡಲನ್ನು ಬಿಡ್ತು ಪಾಡಿದ ಮುಟ್ಟ ಪ್ರತಿಯೊಂದು ಹಂತೊಳ್ಳೆ ನನಗೆ ಸ್ಟೇಜಿ ಬತ್ತೇನೆ ಇತ್ಯದ ಎನ್ನ ಸ್ಥಿತಿ ಉಂಡತೆ ನವೀನ್ಜಿ ಹೆಂಗೆ ಗೊತ್ತುಜಿ ಒಂತೆ ಬಾಡಿ ಸ್ಟಿಫ್ನೆಸ್ ಉಂಡು ಬಕ್ಕೊಂತೆ ದಮ್ಮು ಬರಂದಿಲ್ಲಕ್ಕೆ ಏನು ಇರಿಗೆ ಕಡ್ಪಣ್ಲಿಕ್ಕೆ ಪ್ರಾಣಾಯಾಮ ಮಲ್ತದ್ದು ಎನ್ನ ಕೆಲವು ಕಲ್ತಿನೇಟ್ ಪೊರೆ ಅಂತೆ ನಿರಂತರವಾದ ಡಾಕ್ಟರ್ನಗಳಿಗೆ ಕೆಲವು ಸರ್ತಿ ಏನನ್ನ ಕಂಟ್ರೋಲ್ ಮತ್ತು ಅನಿತ ಡಾಕ್ಟರ್ ಬೇಕು ಅನ್ವಿತ ಡಾಕ್ಟರ್ ಪನ್ಪೇರು ಇರಂಗ ಸ್ಪೆಷಲ್ ಪೇಷಂಟ್ ಪನ್ಪೇರು ಪನ್ನಾಗ ಅಕಲೆ ಹಿಡ್ದು ದುಂಬು ಯಾನು ಉತ್ತರ ಕೊಡ್ಬೇಕಲ್ಲಿಗೆ ಯಾನು ಪನ್ನಾಗ ಒಂದೇ ನಾವು ವಿಲ್ಪೋರ್ ನೋಡತ್ತಿ ನವೀನ್ ಜನ ಕಾತೊಂದು ಬರ್ತೀವಿ ತುಲೆ ಸಸಿ ತುಳುದ ರಡ್ಡು ಬ್ರಹ್ಮ ಕಲಶ ಜೀವಮಾನುಡು ಹೆಂಗೆ ತಿಕ್ಕಿಜಿ ಜೀವಮಾನುಡು ಹೆಂಗೆ ತಿಕ್ಕಿಜಿ ಎನ್ನಂಚಿನ ಇರೆ ಗೊತ್ತುಂಡು ಎನ್ನಂಚಿನ ಇನ್ವಾಲ್ವ್ ಹುಡುಕ್ತಿನ ಕಾರ್ಯಕ್ರಮ ರಡ್ಡು ಯೋಗ ತಿಕ್ಕಿಜಿ ಊರ್ದ 4 ಗಂಟೆ ಹೋದು ಹಂಗಾತ ಜಿಪ್ಪೋಡು ಡೈಲಿಸ್ ತಕ್ಕ ನಮಗೆ ಗೊತ್ತಿಲ್ಲ ನಾರೇ ಗೊತ್ತು ಜಿಂಗ ಹಾಸಿಗೆ 4 ಗಂಟೆ ಬುರೋನ್
ಒಂಜಿ ಟೈಮ್ ಭಯಂಕರ ಹಿಂಸೆ ಕೊರಂತನ್ಗೆ ಒಂದು ಎಲೆಕ್ಟ್ರಿಕ್ ಅಡ್ಡ ಒಯ್ಪು ನಾವು ನಮ್ಮ ಬಾಡಿದ ಇಂಜಿನಿಯರಿಂಗ್ ಪಾತ್ರೆ ಪಂಡತಾನ ಏನತ್ತೆ 400 ಮಿಲಿಲೀಟರ್ ಪೋಂಡ ಒರಿದಿನ ನೀರು ಅಲ್ಪನೇ ಪುಣತೆ ಆ ನೀರು ಇಜಿನ ಕಾರ್ ಬಾತೊಂಬರ್ಪು ಅವೇನು ಗೆಪ್ಪುನ ವ್ಯವಸ್ಥೆನೇ ಡಯಾಲಿಸಿಸ್ ಒಂದು ಸೇಪರ್ ಸೈಡ್ ಒಂದು ಸೈಡ್ ತಗೊಂಡು ಅಂಡ ಸೇಪರ್ದ ಒಟ್ಟಿಗೆ ಖರ್ಚಿದ ಸೈಡ್ ಇಂಚಿನ ಸಂದರ್ಭ ಒಂಜಿ ಸಮಾಜ ನಾನು ಸ್ಪಂದಿಸಲತ್ತಿ ನಾವೆಂಜಿ ಇತ್ತೇನು ಬೇತೆಕ್ಲೇನು ಬುಡ್ದು ಬಾತಿರಿ ನಾವೆಂಜಿ ಅವೆನ್ನ ಬೇತೆಲೆ ಒಳ್ಳುಂಡು ಅಲ್ಲಿ ಇರ್ನ ಬಗ್ಗೆ ಬಂದು ಬೇತೆ ದಯ ಗೊತ್ತುಂಡೆ ಇಂಚಿನ ಕರುನಾಡ ಬೆಳಕೆ ನಮ್ಮೊಟ್ಟಿಗೆ ಮಲ್ತದ್ದು ಈ ನಾವು ಮಲ್ಪನ ಬಂದಾಗ ಎಲ್ಲ ಏರ್ ಕೊರ್ಪಿರ್ ಬಂದ ಪ್ರಶ್ನೆ ಆಯ್ತು ಒಂದು ಅರ್ಧ ಗಂಟೆ ನಾವು ಒಂಜಿ ಗಂಟೆ ನಾವು ಒಂಜಿ ದಾಖಲೀಕರಣ ಆದ್ಮೇಲೆ ಒರಿನಂದ ಅಂಡ ಎನ್ನ ಬದುಕು ಒಂಜಿ ನಮ್ಮಟ್ಟಿ ಒಂಜಿ ದಾಖಲು ಮಲ್ತಿನಕ್ಕೊಂದೊಂಜಿ ಸಾರ್ಥಕ ಆದ ಆ ಮೂಲಕ ನನ್ನ ಜೀವನ ಪರಿಪೂರ್ಣ ಆಡ್ ಬಂದೇನೋ ಏರ್ ಕೊರ್ಪಿರ್ ಬಂದ ಪ್ರಶ್ನೆ ಆಯ್ತು ನಡೆಯುತ್ತೆ ಹೊಸ ಇಂಚಿನ ಕೊಂಚ ಪ್ರಯತ್ನ ಬರ್ತಿರತ್ತೆ ಸದ್ಯ ನಮ್ಮೊಟ್ಟಿಗೆ ಮಲ್ಲ ಆಭಾರಿ ಮಲ್ಲ ಆಭಾರಿ ಏನನ್ನು ಅಧಿಕೃತವಾದ ನನಗೆ ಗೊತ್ತು ಮಾಡ್ತಾರತ್ತೆ ಅದಕ್ಕೋಸ್ಕರ ಧನ್ಯವಾದ ಕೊಡೋದಲ್ಲ ಸಾರ್ವಜನಿಕವಾದ ಅವೇ ಗೌರವ ತಿಕ್ಕಂಡು ನಾವೆಂಜಿ ಪೂರೆಲ್ಲ ಒಂಜೇ ಪಾತಿರ ಬನ್ಪಿನಿ ಏರ್ ಮಾತ್ರ ಸಪೋರ್ಟ್ ಮಾಡ್ತೀರಾ ಈರು ಸ್ವಾಭಿಮಾನ ಬಂದು ಪಾತಿರ ಬಲ್ಲಿ ನಟ್ಟುನು ಬಂದು ಪಾತಿರ ಬಲ್ಲಿ ಇರಗೆ ಎಂಕುಲು ಕೊರ್ಪಿನಿ ಯಾಕಂದ್ರೆ ಹಕ್ಕಡು ಕೊರ್ಪಿನಿ ಬಂದು ಅದಕ್ಕೆ ಆ ಕಡೆ ಯಾನೊಂದು ಕಂಡೀಷನ್ ಪಾಡ್ದೆ ಏರು ಹೊರ ಕೊಡ್ತಾರ ಆ ಕಡೆ ಅಡ್ಡ ಸದ್ಗೆ ತೊಂದರೆ ಹೆಚ್ಚು ಮಾಡೋದು ಆಂಡಲ ಗುಟ್ಟುಡು ಕೆಲವು ಏನು ಅತ್ಯಂತ ಆತ್ಮೀಯರು ನೋಡತ್ತೆ ಗೊತ್ತಾಂತಿಲ್ಲಕ್ಕನೆ ಅಕೌಂಟು ಕಾಸು ಬತ್ತು ಬರೋದು ಉಂಟು ಅಂಡದಾದೆ ಅದನ್ನು ಗೊತ್ತಿಲ್ಲ ನಾವೆಂಜಿ ಈ ನಾವು ನಿರಂತರ ಮುಜಿ ಡಯಾಲಿಸ್ ಉಪ್ಪು ಹೇಳೋದೋಸ್ಕರ ನೋಡತ್ತೆ ಅನಿವಾರ್ಯವಾದ ಗುಣ ಅವನೇ ಬನ್ನಿ ಈರ ನಿರ್ದುಂಬಲ ಬಂತಾರೆ ಸ್ವಾಭಿಮಾನ ಒಂದು ರೀತಿ ಅಡವದೀಪಿನಂಚಿತ್ತಿನ ಪರಿಸ್ಥಿತಿ ಬರೀ ಕಲಾವಿದಗೆ ಏಪಲ ಸ್ವಾಭಿಮಾನವನ್ನು ಭಾರಿ ಮುಖ್ಯ ಕಲಾವಿದ ಅಂತ ಪ್ರತಿಯೊರಿ ಆಗಲ್ಲ ಅನಿವಾರ್ಯ ಮೂಜಿ ಸರಿ ವಾರೋಗು ಡಯಾಲಿಸಿಸ್ ಮಲ್ಪಡೋದು ನಾನು ಜನಕ್ಕೂ ಕೊರ್ಪೇರು ಖಂಡಿತ ಅಣ್ಣ ದೆತೊಂಡ್ರೆಲ್ಲ ಒಂಜಿ ಮನಸ್ಸು ಹೊರ್ಗುಜಿ ಚಿತ್ತಿನ ವಿಚಾರ ತೂಲೆ ರೆಡಿ ಆಯ್ಕೆ ಉಪ್ಪು ನಾವಿಂಜಿ ಯಾನು ಎಲ್ಲಿ ಉಪ್ಪನಾಗ ಯಾನ ಅಸಹಾಯಕ ಸ್ಥಿತಿ ಉಪ್ಪನಾಗ ಕೆಲವು ಡಯಾಲಿಸಿಸ್ ದಾಂತೆ ವಾವಾ ಸ್ಥಿತಿ ಬದುಕನೇ ಕಡೆ ಒಂದಿನ ವ್ಯಕ್ತಿ ಖಂಡಿತ ಇಂಕ ಹೆಲ್ಪ್ ಮಲ್ಪರೆ ಆತಿಸಿ ಅಂಡ್ ಎನ್ನ ಸ್ಥಿತಿ ಇತ್ತೆ ಭಾರಿ ಒಂಜಿ ಪಾಸಿಟಿವ್ ಆದ ದೇಹಗೊಂಡು ಪನ್ನಗೊಂಡತಿ ಎನ್ನ ಬಗ್ಗೆ ಸ್ಪಂದಿಸೋದಿಲ್ಲೇನು ನಾವೇನವೆಂಜಿ ರೇ ಪನ್ಪಿನ ಕೆಲವು ಸತಿ ದಾದೆ ಗೊತ್ತಿನ ನಾವೆಂಜಿ ಕೆಲವು ಸತಿ ತಪ್ಪ ಸರಿಯಾಗಿ ಗೊತ್ತುಜಿ ನಮ್ಮ ಜೀವನೋಡು ದಾದನ ಸಾಧನೆ ಮಲ್ತಂದ ಅಂಡ ನಮ್ಮೊಟ್ಟಿಗೆ ಏರ ಒಪ್ಪಿರು ದಾದನ ಕೊರ್ಪಿರು ಅವು ಸತ್ಯ ವಿಷಯ ಅಂಡ ಈ ಸಹಾಯ ಪಂಪಿನ ವಿಷಯ ಉಂಡತಿ ಎತ್ತು ಪಾಪ ದಾಖಲು ಹೋಗ್ಬೇರು ಆ ಕಲೆಗೆಲ್ಲ ಡಿವೈಡ್ ಆದ ಪೋಣೊಂದು ಅಂಡ ಬೆತ್ತ ಬೇತೆ ನಮ್ಮ ಬಾರಿ ಸಾರ್ಥಕತೆ ಆ ನಿಟ್ಟಿಡ ಇನಿ ಆ ಒಂದುಂಡು ಕೆಲಸ ಅವನೇ ಪಂಡ್ರೆ ಬೈಲಿ ಸ್ವಾಭಿಮಾನ ಅಂದ್ರೆ ನಮ್ಮ ಎನ್ನ ಅಗತ್ಯ ಇಜ್ಜಿ ಈರ ಕಲಾ ಅಪ್ಪನ ಚಾಕಿರು ಮಲ್ದಾರೆ 8 ವರ್ಷ ಅವು ಕಲಾ ಅಪ್ಪನೇ ಬಹುಶಃ ಕೊಡಂಜಿ ರೂಪೋಡು ಇರಗೆ ಬೇತೆ ರೂಪೋಡು ಸಹಾಯ ಮಾಡ್ತಂದ್ರೆ ಪಾತ್ರ ಪಂಡೆ ಕಡೆ ಒಂದು ಕುಳರ ಬಂತೇನೆ ಯಾನ್ ಒಂಜಿ ವೇಳೆ ಯಾನ ಬರತಿನ ಇರೆನ್ಲೆ ಒಂಜಿ ಗುಳಿಗೆ ಕೊಡಿಯಲ್ ಬಯಲು ಓವಾಲ್ ವೆಲ್ಡ್ ಕೊನೆ ಇರಾರು ಯಾನ್ ಹೆಚ್ಚು ಬರುತ್ತಿದ್ದಲ್ಲ ಇತ್ತ ಬಗ್ಗೆ ಅಪ್ಪಂಡ ಯಾನ್ಲ ಅವೇ ನಮ್ಮದ ಪ್ರಯತ್ನ ಮಲ್ತೊಂದು ಪೋತೆಂದಂಡ ಈತ ನಾಟಕಗಳು ಪ್ರಚಾರ ಬರ್ಪುಣಂದಾಂಡ ಇಂಕ ಈ ಸ್ವಾಭಿಮಾನದ ಬಗ್ಗೆ ಪಾತಿರ್ನು ಎನ್ನ ಮಲ್ಲಾಧಿಕದ ಬಗ್ಗೆ ಪಾತಿರ್ನ ಅಗತ್ಯ ನಡಿಸಿದೆ ಅವನೆಂಡ ಕಾಸು ಇತ್ತುದಿತ್ತೆ ಅಂಡ ಎನ್ನ ತಪ್ಪ ಏನು ಗೊತ್ತಿರವೇನು ಎಂಜಿ ಸ್ವಲ್ಪ ಗೊತ್ತಿರವೇಂಜಿ ನನ್ನ ಭಾರಿ ಮಲ್ಲ ಜೀವನ ಮಲ್ತಿನ ತಪ್ಪು ದಾದಿ ಗೊತ್ತಿರಣ ಎಂಕ್ ತಿಕ್ಕಿನ ಆಫರ್ಲು ಪೋರುಂಡತಿ ಪರಮಣಂತ ಸಾಲೇನೆ ಎಡ್ಡೆ ಕಾನ್ಸೆಪ್ಟ್ ಬರೆಪೇರು ಕೊಂಡ್ ಸಂಘೊಪ್ಪರೆಯವು ಬೇತೆ ಸಂಘದ ಕುಲುಪ್ಪರು ಕಾಂಪಿಟೇಷನ್ ಪ್ರಶ್ನೆ ಬತ್ತಿ ಕೂಡಲೇ ತೋಜನೆ ಯಾನ್ ಕೊರ್ಪೆ ಬಕ್ಕ ಎನ್ನ ಮಿತ ಅಭಿಮಾನೋಡು ದಾದನ ಕೊರ್ಪೇರು ಆಂಡ ಆ ಬರೆತಿನಂಚಿನ ಆ ಕಾನ್ಸೆಪ್ಟ್ ವ್ಯಾಲ್ಯೂ ಉಂಡತಿ ಇಂಕ ನಿರಂತರವಾದ ಕೊನೆಯ ಯಾನ್ ಅಲ್ಪ ಸೋತೀನಿ ಯಾನ್ ಸೋತಿನ ಇನಿಕ್ಲ ಯಾನ್ ಇಲ್ಲಡಕೋದು ಒಂದು ಏನೋ ಏನು ಗೊತ್ತಿದೆ ಅವೇನೆ ಇಂಕ ದೇವೇರಂಚ ಆಗ್ತೆ ಹೆಂಚಿನ ಪೂರ ಇಂಕ ಪಬ್ಲಿಕ್ ಇಂಕ ಸಪೋರ್ಟ್ ಕೊರೋದಿಲ್ಲರ ನೆಟ್ಟು ಒಂಜಿ ದೇವೇರ್ನ ಆಶೀರ್ವಾದ ದಾದೇಣ್ಣು ಗೊತ್ತಿದೆ ನಿಕ್ ನಿನ್ನ ವೀಕ್ನೆಸ್ ಇರೋದೋಸ್ಕರ ನಿಕ್ ಕಾನ್ಸರ್ಟ್ ಬರೆದೇನು ಕಾರ್ಯಕ್ರಮ ನಿರಂತರ ಮಲ್ಪರೆ ಆಯ್ಜಿ ನಿನ್ನ ಈತ ಬರೆದೀತಿ ನಾ ಪೂರ ಉಂಡತ್ತ ಇಲ್ಲಾಡುತ್ತೆ ಐಕ್ ಬೇತನ ಮುಂಡೆ ನಿಕ್ ಗೌರವಧನ ಕೊರ್ಪೊಂದಿಲ್ಲ ಅಂತ ಬಂತಿನದನ್ನ ಈರು ಬರ್ತಾರೆ ಬೇತಾಕಲು ಬರ್ತಾರೆ ಒಂದೊಂಜಿ ಪರೋಕ್ಷವಾದ ಉಲ್ಲಾಯನ ಬೇರೆ ಸಹಾಯ ಪಡೆದೇನೆ ಇನ್ನೊಂದು ನಾವಿಂಜಿ ಖಂಡಿತ ಪಕ್ಕ ಇಂಕ ಉಲ್ಲಾಯನ ಸತ್ಯವಂತ ಕೆಲವು ಸತ್ಯರಿಗೆ ಅಂತ ಅಂದ್ರೆ ಬಲ್ಲಿ ಅಧ್ಯಾತ್ಮ ಈರು ನಂಬುವಾರು ಯಾನ ದುಃಖಿದ ಬಲ್ಪೇನ ಉಲ್ಲಾಯನ ಎನ್ನಾಗ ಅಧ್ಯಾಪನಾಗ ಉಲ್ಲಾಯನ ಬಗ್ಗೆ ಮಸ್ತ್ ಪ್ರೀತಿ ಇಂಕ ಉಲ್ಲಾಯ ಪನ್ನಾಗ ಯಾನ್ ಇಡೀ ಗರುಡಿದ ಆರಂಭ ಉಂಡತೆ ಜೋಕಲ್ ಒಪ್ಪಿರು ಬರೋಣ ಧನ್ಯ ಬೈದ್ನೇಟ ಆರಂಭ ಅಣ್ಪಂದು
ಇಡೀ ಉಲ್ಲಾಯನ ಈ ಸತ್ತ ಜೀರ್ಣೋದ್ಧಾರ ಆಪಿನಡಿ ಅನ್ನ ಮಸ್ತ್ ಬೆಂತೆ ಆರಂಭ ಆದಿನ ಖಂಡಿತ ಖಂಡಿತ ಅದಕ್ಕೆ ಅದೋ ಬಂಗೆ ರೊಪ್ಪನಾಗನೆ ನಾನು ಅಂಡ ಹಂತ ಹಂತ ಪೋದು 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 ಒಂಜಿ ಹಂತೋಡು ಈ ನಮ್ಮನೆ ಬರೋಣ ಅಂಡ ಯಾರಿತ್ತು ಎನ್ನೊಂದು ಉಪ್ಪೆ ಕೆಲವು ಸರ್ತಿ ರಡ್ಡಿ ಅನ್ನೋಲಿ ಕೆಲವರಿಗೆ ಉಪ್ಪುಂಡದಿಲ್ಲ ಗೊತ್ತುಂಡು ದಾದನ ನಂಬಿನ ದೇವಿಯರು ಮುನಿಯರಿಂದ ಅಂಡ ನಂಗೆ ನೇರ ಗರ್ವ ಅರ್ಪ ದೇವರಿಗೆ ಶಾಪ ಕೊರ್ಪ ಯಾನು ಖಂಡಿತ ಅನ್ನೋದು ಉಲ್ಲಾಯ ಅವು ಪರೀಕ್ಷೆ ದಾದನ ತಪ್ಪು ಕೊಂಡದು ಇರೇ ಕೊರ್ಪಿನ ಪಶ್ಚಾತ್ತ ಒಂದು ಎಂಕ್ ಪ್ರಾಯಶ್ಚಿತ್ತ ಆಂಡಲ್ಲ ಎಂಕ್ ನಾವೇಂಜಿ ಅನ್ನೊಂಜಿ ಪಾತೆರ ಬಂದ್ಪೆ ನಡ್ದು ಎಲ್ಲೇ ಜೋಕುಲ್ಲ ಮಸ್ತೊಂದು ಪರಿಯವು 24 ವರ್ಷ ಉಳ್ಳೇ ಅನ್ನತ್ತೆ 84 ಅಂದಾಣೇನೆ ನೂಜಿ ನಾವೇಂಜಿ ಕುಡಂಜಿ ಎಂಚಿನ ಎತ್ತುಲಂಜಿ 2-3 ವರ್ಷ ಅಂಜಿ ಬದುಕೇಡ ದಾದನ ಎನ್ನ ಸಾಹಿತ್ಯಿಕವಾದ ಮಲ್ಪರಾವಧಿನ ಮಲ್ಪನಂಜಿ ಆಸಕ್ತಿ ದೋಸ್ಕರ ಅವಂಜಿ ಪುನರ್ಜನ್ಮ ತಿಕ್ಕದಂಡ ಆತ ಪಣದು ಎಣ್ಣೊಂದುಲ್ಲ ಅವು ದೇವ್ಯಾರನೆ ಖಂಡಿತ ತಿಕ್ಕೊಂಡು ಎಂಕುಲು ಏನೊಲ್ಲ ವಿಶ್ವಾಸ ಉಂಟು ಇತ್ತೆ ಕೂಡ ಬರ್ತೀನಿ ನೀರಿನ ರಂಗ ಸುದರ್ಶನ ಒಂಜಿ ಕೂಟ ಆಯ್ತಾನೆ ಆ ಕೂಟದತ್ತೆ ವಾರೀತಿ ಕೆಲಸ ಆಗುದು ಈ ರೀತಿ ಹುಷಾರು ರಂಗ ಸುದರ್ಶನ ಪಂಡ ದಾದಾತನ ಗೊತ್ತಿಲ್ಲ ನಾವಿಂಜಿ ರಂಗ ಸುದರ್ಶನ ಎನ್ನ ಅರುವದೇ ಇದು ಗೊತ್ತುಂಡದಾನ ಇಜ್ಜಿ ಗೊತ್ತು ಪರೆಜ್ಜಿ 35-40 ವರ್ಷ ತುಂಬಿ ನಾನು ಮುಂಗಾಡಪ್ಪನ ಸಂದರ್ಭಡು ನೀರಿಗೆ ಕುಡ್ದುಂದ ಈ ವ್ಯಕ್ತಿಯನ್ನು ಅರುವದೇ ಯಾನ್ ದಾಲ ಜೈನೆದುಡು ఆయన ಕೆಲವು ಮ್ಯೂಸಿಕ್ ಡೈರೆಕ್ಟ್ನ ಪಂಡದಿತ್ತೇರು ఆయన 4 ಸರಸ್ವತಿಲ ಲಕ್ಷ್ಮೀಲ ಅನ್ಪೊಂದು ಅಂಚಿನವರಿಗೆ ಕಾಯಕ್ಕೆ ಯಾನು ಕಡೆ ಉಂಡೆ ಯಾನು ಪರ್ಯಾಯ ಕಟ್ಟಿನ ಟೀಮ್ ರಂಗದ ವ್ಯವಸ್ಥೆ ಹೆಂಚೆ ಗೊತ್ತು ನಾವೇಂಜಿ ಬಹುಶಃ ಈರೋಜು ಪಂತಿರ ನೆನಪು ಕಾರ್ಯಕ್ರಮ ಯಾವ ಮೋಹನ ಮುರಳಿ ಕರೆ ಅವು ಅಂದ ಕರೆಕ್ಟ್ ನಾವೇಂಜಿ ಕರೆಕ್ಟ್ ನಾವೇಂಜಿ ಸುದರ್ಶನ್ ಪಂಪುದಾರ ಅವೇ ಸುದರ್ಶನದ ಪೈದಿನಿ ರಂಗಸುದರ್ಶನದ ಬಗ್ಗೆ ಪರಣೊಂದಾಂಡೆರೆ ಜ್ಞಾನ ಒಂಜಿ ಸಮಸ್ಯೆ ಉಂಡು ನಾವೇಂಜಿ ಬಾರಿ ಮಲ್ಲ ತಪ್ಪಾತನು ಐಟ್ ಕಲಾವಿದರು ಉಳ್ಳೇರು ಒಂಜಿ 4 ಶೋಭತ್ತೊಂದು ಬರ್ಕ ಅಂತ ಸಂಘಟಕ್ಕೆ ಕೊರತೆ ಆತಂಗುತ್ತೆ ಇದು ಶಿವಪುರಸದ ಬೊಬ್ಬರಿಯನ್ನು ಮರಣ ಎಲ್ ಡಿ ಶಿವಪುರ ಪಾಡ್ದು ಅಂತ ಪರಿವರ್ತನೆ ಕಂಡ್ರೆ ಪೋಯ ಶೋಕ್ ಅನ್ಕಪಂಡದು ಪೂರ ಎಣ್ಣಿಯರು ಯಾನ್ ಪೋಜಿ ಪೋಂದೆ ಆಪೂಜಿ ಅವು ಎಂಚಪ್ಪಡು ಗೊತ್ತಿರ ನಾವೆಂಜಿ ಒಂಜಿ ವ್ಯವಸ್ಥೆ ಉಂಡತಿ ಅವರಿ ವ್ಯಕ್ತಿ ಇಲ್ಲಡ ಮನಿ ಪಂದೆ ಕುಲ್ದು ಇತ್ತುಂಡಲ್ಲ ಅವು ತನ್ನಾತಿಗೆ ಪೋಂದುಂಡಿಗೆ ಪಣ್ಣದು ಏನುಂಡು ಉಂಡತಿ ಅವು ವ್ಯವಸ್ಥೆ ಇತ್ತ ಈರೆ ಕೊಂಚ ದಾದನ ಕಾರಣಕ್ಕೋಸ್ಕರ ನಮ್ಮ ಟಿವಿ ಪೋರಾಯ್ಜಿ ಕುಡೊಂಜಿ ಆಂಕರ್ಲ ಮಲ್ಪೇರ್ ಪಂದು ಇತ್ತನ ಉಂಡತಿ ಅಪಗ ವ್ಯವಸ್ಥೆ ಪೋಪುಂಡು ಒಂದು ಏನಾತನ ಪನ್ನಾಗ ಪರವಣ ಸಾಲ್ಯನೇ ಪೋಡಾತಲು ಇವನ್ ಶಿವಪ್ರಸಾದ ಬಬ್ಬರಿ ಉಂಡತಿ ಹಂಗನ ಫಸ್ಟ್ ವರ್ಷ ಉಂಡತಿ ಫಸ್ಟ್ ఆయన 44 ಶೋ ఉండతి ఉద్దపోతుంది అయి బొక్క స్ట్రక్ అండ్ ఇత్తే మొన్నని ఏడేకు ససిస్పుడు పాడిపోక ఉండతే ಅವು ಎರಡು ನೆಟ್ಪುರ ಪಾಡಿಬೊಕ್ಕ ಆ ಪಿಲಿ ಚಾಮುಂಡಿ ಬರ್ಪನಪುರ ಐತದ ಸ್ವತಂತ್ರ ಜನ ಬೈದನತೆ ಪೋಯ ಅವು ಮಸ್ತ್ ಡಿಮಾಂಡ್ ಉಂಡು ಬೇದ ದಾಲ ಪುಡ್ಚಿರಿಗೆ ಅನ್ ಪನ್ಪೆ ಕಾಲಿ ಮಗುವಿರ್ಸ್ನಾಗಳನ್ನ ಬೆಲ್ಟ್ ಕವರ್ ಮಾತನ ಉಂಡತಿ ಡೆವಲಪ್ ಅವತ್ತೆ ಆ ಒಂದು ಅವು ಬೇಜಾರುಂಡೆ ಇಂಕೆ ಯಾನತ್ತೆ ಕೋಸ್ಕರ ಇರೆ ಗಂಜಿ ಪರ್ಯಾಯವಾದ ಪನದಳವೆಂಜಿ ಯಾನತ್ತೆ ಅಂಜಿ ಪರ್ಯಾಯ ಬದುಕು ರೂಪಿಸೊಂದುಲ್ಲ ಯಾನ ಸುದರ್ಶನ್ ಕ್ರಿಯೇಷನ್ ಉಂಡು ರಂಗೋದರ್ಶನ ನೋಡಿ ಯಾನ ಔಟ್ಸೈಡ್ ಪೋದು ಕಲ್ಪೋಡತೆ ಯಾನ್ ಮಸ್ತ್ ಬರತಿನ 5 ನಿಮಿಷ ಹಿಡಿದು ಪತ್ತಿನ ಮುಜ್ಜಿ ಗಂಟೆ ಮುಟ್ಟ ಶೋ ಉಂಡು ಪಂಡತೆ ಪೂರ 5, 10, 15, 20 ಅರ್ಧ ಗಂಟೆ ಮುಟ್ಟದ ಪೂರ ಕಾನ್ಸೆಪ್ಟ್ ಎಲ್ಲಿ ಸ್ಕ್ರೂಟಿನಿ ಎಲ್ಲೇ ಮಲ್ದಿತ್ತೆ ಅವೇನು ಪೂರ ಸೆಟ್ ಮಲ್ತುಂಡತೆ ಯೂಟ್ಯೂಬ್ ಡಾಕ್ಯುಮೆಂಟ್ರಿ ಶಾರ್ಟ್ ಫಿಲ್ಮ್ ಪ್ರಪಿದಾಡ್ದೆ ಅಪಗದಾದೆ ಗೊತ್ತಿರ ನಾವೆಂಜಿ ಹೆಂಗತ್ತೆ ಜನಕುಲ್ನ ಕೈ ತಲುಪೋದು ಈ ಇನ್ಫೆಕ್ಷನ್ ಒಂದು ಪೂರ ಪಂಡದ ಸಮಸ್ಯೆ ಹ್ಯಾಪಿ ನಡೆದು ಒಂದು ಯಾನ ಬೋಡುತ್ತ ಆರ್ಟಿಸ್ಟ್ ಹಾಕಿ ಅತಿ ಪತ್ತೊಂದು ಎನ್ನ ದೋಟೊಡ್ಲ ಮಲ್ಪೊಲಿ ಇಲ್ಲಡ್ಲ ಮಲ್ಪೊಲಿ ಕಡ್ಲ ಬರಿಟ್ಲ ಮಲ್ಪೊಲಿ ಶೂಟಿಂಗ್ ಮಲ್ಪನ ಮಲ್ತೆಡ್ಡ ಕ್ಯಾಮರಾಮನ್ ತಿಕ್ಕೆರ್ಡ ಅಂಡ್ ಅಂಚ ಮಲ್ತದ ಒಂಜಿ ಮಲ್ಪೊಡು ಪಣದು ಒಂಜಿ ಪ್ಲಾನ್ ಉಳ್ಳೆ ಇತ್ತನ 60 ಭೂತಾಲೆ ಬಕ್ಕ ಸೇವ್ ಮತ್ತನು ಸದಾರ ಮುಟ್ಟ ಸೇರಿದಂಡು ಹುಷಾರು ಪಂದು ಒರಿದು ಪೋತನು 60 ಭೂತಾಲೆ ಪಂಡದು ಬರೋದು ಉಂಡುತ್ತೆ ಅವು ಅಂಚ ಅವು ಪೂರ ಸಕ್ಸಸ್ ಭೂತಾಳ ಪಾಂಡ್ಯನ ಕತೆ ಅವು ಪಂಡತಿ ನಾವಿಂಜಿ ತುಳುನಾಡದ ಪೂರ ತಂಕದ ಪೂಂಜೆ ಇಗಲೆ ಮಂಜಾನೆ ಇದಕ್ಕೆ ಕಡಪುಡ್ತೇನೆ ಸಾಧಾರಣ ಎನ್ನ ನಾಟಕ ಅವೆಲ್ಲ ಮುಟ್ಟದು ಜಿಂದುಜಿ ದೇಹ ಗೊತ್ತುಂಡೆ ಪೂರ ಬರೆಪೋನೆ ಬಂಟಾಯನ ಪಂಡದು ನೃತ್ಯ ರೂಪಗಳು ಸುಮಾರು ಕೊಡ್ತಾರೆ ಬಂಟಾಯನ ಪಂಡ ಒಂದು ಕಾನ್ಸೆಪ್ಟ್ ಬರುತ್ತೆ ಅಜಿ ತನ್ನಿ ಬಂಟರ ಮಾತು ಸಂಗೋಡು ಮಲ್ತೇರು
ಇದು ಅಜಿತನ ಬಗ್ಗೆ ಯಾಕಂದರೆ ದೊಡ್ಡ ವ್ಯಕ್ತಿನ ಬಗ್ಗೆ ವಿಶೇಷವಾದ ಬರೋದಿಲ್ಲ ಎನ್ನ ಕಾಲೇಜ್ದ ಮೀನಾಕ್ಷಿ ಬಂದ ಜೂನಿಯರ್ ಆರು ಐತಾಳು ಐಬಕ್ಕ ಯಶವಂತ ಮೆಂಡನ ಪುರ ಪಾಂಡದು ಮಲಮಲ್ಲ 20,000 30,000 ಎప్పుడు ಪಾಡ್ನಕ್ರು ಉಂಡತಿ ರೂಪಕಲ ಆಳ್ಕೊಂಡತಿ ಅರ್ನ ಅಳಿಲು ಬಂದೊಂದಿಟ್ಟು ಸೇವಾ ಸಂಸ್ಥೆ ಉಂಟು ಇಲ್ಲಾಗ ಬತ್ತು 35,000 ಕೊಡ್ದು ಕುಡಾರ್ನ ಸರ್ಕಲ್ದ ಸಹಾಯ ಮಾಡ್ಕೋಪಿಂದ ದಾದ ಅಗತ್ಯ ಉಂಡು ನಾವಿಂಜಿ ಅಜಿತನ್ನಾಗ ಗೊತ್ತಾದ ಅಜಿತನೇ 30,000 ಅಕೌಂಟ್ ಪಾಡ್ದು ಇರ್ನ ಇಲ್ಲ ಬರೆಂಡು ಸಾಲಿ ಅಂದ್ರೆ ಇಡೀ ಎಂಗಲ್ನ ಬಂಟರ ಸಂಘ ಹೋಗಿರು ಎಂಗಲಿಗೆ ಬಲ ಕೊಡ್ತೀನಿ ಅರ್ಪಣದು ಯಾನಿ ಕೆಲಸ ಎನ್ನೂ ಏನವಿಂಜಿ ಜಾತಿನ ಮೀರ್ತಿನ ಕೆಲವು ವಾತ್ಸಲ್ಯ ಅಕ್ಕಳು ಮಲ್ಲಾಕಲ್ ಐಕ ಜಾತಿ ಬಂದು ನಾವು ಆ ಗೋಡೆ ಬರ್ರೆ ಸಾಧ್ಯ ಇಲ್ಲ ಅದು ಎನ್ನೋಡು ನಾವಿಂಜಿ ಒಂದು ಎಣ್ಣಗೊಂಡತಿ ನೆಗಳ ಪಾತ್ರೆ ಪಂಡತಿ ಜೀವನದ ಸತ್ಯ ಸಾಕ್ಷಾತ್ಕಾರ ಅರ್ಥ ಒಂದು ನಾವಿಂಜಿ ರಂಗಭೂಮಿದ ಬದುಕು ಇತ್ತ ಬದುಕದ ಪಾಠ ಒಂಜಾತ ಕಲ್ಪಾಣ ಕಾರ್ಯಕ್ರಮ ಇತ್ತಿನ ವಯಸ್ಸೊಂದಿನ ಕಾರ್ಯಕ್ರಮದ ವಯಸ್ಸೊಂದು ಜರುಪ ನಾವಿಂಜಿ ಸ್ಪರ್ಧೆ ಉಂಡು ಸ್ಪರ್ಧೆ ಬಾರಿ ಜೋರುಂಡು ಸ್ಪರ್ಧೆ ತೇಜಿನಾಥನ್ ಗೊತ್ತುಂಡು ನಾವಿಂಜಿ ಒಂದು 5 ನಿಮಿಷ 10 ನಿಮಿಷ ಸಬ್ಜೆಕ್ಟ್ ಇಜ್ಜ ಅಂದೆಲ್ಲ ಕಾಂಟ್ಯಾಕ್ಟ್ ಹತ್ತಿರಂದ ಅಂಡ ಮಿತ್ತು ಬರ್ರೆ ಸಬ್ಜೆಕ್ಟ್ ಬೋರ್ಡ್ ಇಜ್ಜಿ ಯಾನ್ ಸತ್ಯ ಬನ್ಪೆ ನಾವಿಂಜಿ ನನ್ನ ಮಲಾದಿಗೆ ಪಾತಿರ್ನಾಥ್ ಯಾನ್ ಒಂಜಿ ಕಾನ್ಸೆಪ್ಟ್ ಕೊರ್ಪೆ ಪಂಡಂದ ಅಂಡ 10 ಸರ್ತಿ ಬರೆದು 10 ಸರ್ತಿ ಮುದ್ದೆ ಮಲ್ದಕ್ಕೂ ಏನು ಸರಿ ಇಜ್ಜಿಡ ಹೆಂಗೆ ಖುಷಿ ಕೊಡ್ಚಿಂದ ಅಂಡ ಏನು ಪರಿಪೂರ್ಣವಾಯಿನ ಒಂಜಿ ತೀರ್ಪು ತಿಕ್ಕಣ ಮಾತ್ರ ಬಂಟ ಏನ ಪಂಡದು ಬಂಟರ ಮಾತ್ರ ಸಂಘ ಒಂಜಿ ಬರೆದು ಕೊರಿ ಐಟ್ ಉಂಡತಿ ಕಾರ್ ಇರುವೇರು ಅವ್ರ ಮಿಸ್ಟೈ ಕೊಕ್ಕು ಒಳ್ಳೆ ಬಕ್ಕು ಒಂಜಿಯರ ಮಲ್ತೇರಲ್ಪ ಅಕ್ಕಳು ಕುದನ್ನು ಕುದೊಂದು ಇಡೀ ಬಂಟ ಸಮಾಜದ ನಿಶ್ಚಯದ ಪತಿನ ಬಾಯಕೆದ ಬಾಲೆ ಪೆದ್ದಿನ ಮುಟ್ಟದ ಅಕ್ಕಳು ಪನ ಪನ ಪೋಪಿನಿ ಮುದ್ದನ ಮಾಡೋ ಸಲ್ಲಾಪದಲಕ್ಕ ಅವು ಇಡೀ ಸ್ಟೇಜ್ ಉಂಡತಿ ಅವಂದು ಪೋಪಿನಿ ಚಿತ್ರ ಮಾತ್ರ ಸಂಘ ಆಡವು ಹೆಂಗೆ ಕವೇನುತ್ತೆ ಓಲಾಪೋದು ಕೂಡ ಮಲ್ಪರೆ ಹಾಪುಂಡೆ ಒಲ್ಪರೆ ಹಾಪುಂಡೆ ಹೆಂಗೆ ಕೆಲವು ಆಫರ್ ಬೈದಂಡು ಈಗ ಪೊನಡಾಪು ನಾನು ಭೂಮಿ ಬೆಚ್ಚಾಣೆ ಆಶಕ್ಕ ಬರೆಪಾಯಿ ನೆನಡ ಗ್ಲೋಬಲೈಸೇಷನ್ ಬಗ್ಗೆ ಅವು ಭಾರಿ ಅಡ್ಡೆ ಕತೆ ಆದತ್ತಂಡ ಅವೆಲ್ಲ ಹಂಚಿನೇ ಅಂಡ್ ಆಶಕ್ಕ ಒಂಜಿ ವಿಶ್ವತೋಡು ಸಮ್ಮೇಳನ ಮಲ್ಪೇರು ಎಂಕ್ ಎನ್ನ ದಾಕ್ಷಿಣದೋಸ್ಕರ ಗೊತ್ತುಜಿ ಅವೇ ಬಂಟು ಸಂಘದ ಅವೇ ಅಂತ ಮಲ್ಲಾಕರೇನು ಪತ್ತೊಂದು ಅಕರೆಡ್ದೇ ಸ್ಪಾನ್ಸರ್ ಆದ ಅಕರೇ ಪ್ರೊಡ್ಯೂಸರ್ ಆಪಿಲ್ಲಕ ಕಾನ್ಸೆಪ್ಟ್ ಮಿತ್ಕೊಳುತ್ತೆ ಅಂದ ಒಂಜಿ ಅಂತೇಳಿ ಬದುಕುದು ಅದನ್ನ ಈ ಸೋತಿ ನೋಡತ್ತಿಲ್ಲ ವೆಂಜಿ ಯಾನ್ ಬರತಿನ ಕಾನ್ಸೆಪ್ಟ್ಲೇನ ಹೆಚ್ಚ ಪ್ರಯೋಗ ಮಾಡ್ತಾರೆ ಆಜಿ ಬರ್ಪ ಇದು ತುಲೆ ದಿನಾಳ ತುಲೆ ಎದ್ದಾರ ಬಿಡಿಸಿ ರಾಗು ಮಾಸ್ಟರ್ ಪರ್ಯಾಯ ಪ್ರಸನ್ನ ಶೆಟ್ಟಣ ಪೂರಾ ಶೋ ಉಂಡತಿ ಅక్కడ ಒಂಜಿ ಕಾನ್ಸೆಪ್ಟ್ ಪತ್ತೊಂದು ನಾಗೇಶ್ ಕುಲಾಲ್ ಏನು ಆತ್ಮೀಯರಾರು ಒಂಜಿ ಪರಮಾತ್ಮೆ ಪಂಜಿ ನಿರಂತರವಾದ ಅವನೊಂದು ಯಾನು ಒಂದು ಮಲ್ಪುನು ಅಪ್ಪನ ದಯಗ ಒಂದು ಪಲ್ಲೆಗೆ ಅಕ್ಕಳು ಏನು ಬಾರಿ ಶ್ರದ್ಧೆಡು ಒಂಜೇನೆ ಕೊನೊಂದಿಲ್ಲೇರು ಒಂಜಿ ಗಟ್ಟಿಯಾಗಿ ಬಕ್ಕೊಂಡು ಅದಿ ಕೂಡ ಒಂಜಿ ಕೈ ಪಾಡ್ಬೇಕು ಅಪ್ಪ ಕಾಸು ಮಲ್ಪರೆ ಅಪ್ಪ ಆಂಡ ಯಾನು ಮಲ್ತಿನ ತಪ್ಪುದಾದಿ ಗೊತ್ತುಂಡೆ ತಪ್ಪುಂದತ್ತು ಯಾನು ಪುರಾ ಕಾನ್ಸೆಪ್ಟ್ಲೆಲ್ಲ ಕಾಂಪಿಟೇಷನ್ ಬರೆದು ಕೊರಿಯೆ ಪ್ರದರ್ಶನಗತ್ತು ಕಾಂಪಿಟೇಷನ್ಗೆ ಬರೆದು ಕೊರ್ನ ಕಾನ್ಸೆಪ್ಟ್ ಉಂಡತಿ ಅವು ಕಾಂಪಿಟೇಷನ್ಗೆ ಒರಿಡು ಈಗ ನಮ್ಮ ದುಬೈಗೆ ಕುವೈಟ್ಗೆ ಬೈರಿನ್ಗೆ ಮಸ್ಕತ್ಗೆ ಅಬುದಾಬಿಗೆ ನನ್ನ ಲೆಪ್ಪುನ ಐಕೆ ಹುಷಾರಾಯ್ಪೆಟ್ಟಿಗೆ ಅವೇ ನಂಜಿ ಬೇತೇನೆ ಈರು ಪಂಡ ಪ್ರದರ್ಶನಗೊಂದತ್ತು ಸ್ಪರ್ಧೆಗತ್ತು ಪ್ರದರ್ಶನಗೂ ಅವಿಂದ ತಯಾರು ಮಾಡ್ತಾರೆ ಕನ್ನಡ ವೆಂಜಿ ಅಂಡ ಪ್ರದರ್ಶನಗೂ ಒಂಜಿ ಏನು ಗೊತ್ತಿನ ವೆಂಜಿ ಇರಗುತ್ತೆ ಡೈಲಿ ಆಪಿನ ಈ ಸಂಘ ಸಂಸ್ಥೆ ಹಿಡಿದು ವಾರ್ಷಿಕೋತ್ಸವ ಬ್ರಹ್ಮಕಲಶಲೇಪುರ ಆಪಿನ ಪ್ರದರ್ಶನಗೊಂಡತಿ ಐಕೊಂಜಿ ರೇಖೆ ಒಪ್ಪು ಖಂಡಿತ ಅವಂದು ಆ ರೇಖೆಡಿ ಎನ್ನ ಈ ಕಾನ್ಸೆಪ್ಟ್ ಇಜ್ಜಿ ಎನ್ನ ಈ ರೇಖ್ ಕಾನ್ಸೆಪ್ಟ್ ಪ್ರದರ್ಶನ ಉಂಡತಿ ವೈಟ್ ಹಾಪುಂಡು ಕರಾವಳಿ ಸೋಗ ಈಜಿಂದ ಓಲಾ ಒಂಜಿತ್ತೆ ಬೆಂಗಳೂರು ಅಲ್ಪ ಮುಲ್ಪ ಬಾಂಬೆಡ್ದಲ್ಲ ವಿಶೇಷವಾದ ಒಂಜಿ ಕಾರ್ಯಕ್ರಮ ಮಲ್ಪೇರ ಮತ್ತೆ ಪೂರ್ಣದ ಸಂತೋಷ್ ಶೆಟ್ರಾನಿ ಇಂಕ್ ಫೋನ್ ಮಾಡ್ತದೆ ಪಂಡೇರು ಪರಣ ಅಂದರೆ ಇರ್ನ ಭೂಮಿ ಬೆಚ್ಚಣ್ಣ ಬಾಂಬೆ ಇಡ್ತೀಯ ಹೆಂಗಲೆ ಕೊಂಚ ಕಾನ್ಸರ್ಟ್ ಬಾಂಬೆ ಬೋಡ್ಬೋ ಪೂನ ಬೋಡ್ಬಂದು ಅಂಚಿದ ಮಸ್ತ್ ಆಫರ್ ಬತ್ತನ ಉಂಡಾತಿ ಅವು ಒಂಜಿ ಹಂತಳು ಪೋರ ಸಾಧ್ಯತೆ ಉಂಟು ಅಂಡ ಒಂಜಿ ಸೋಪಂದ ಅದೇ ಗೊತ್ತಿರ ನಾವೆಂಜಿ ಏಪಲ ಯಾನ ಇತ್ತೆಲ ಯಾನ ಪೋನೊಂದುಲ್ಲ ಯಾನ ಜೀವನಡು ಗೆಂದು ಏಪ ಗೊತ್ತುಂಡೆ ನಮ್ಮ ದಾದನ ಮಲ್ತಡ ಅವು ನಿರಂತರವಾದ ಪಬ್ಲಿಸಿಟಿ ಡೊಪ್ಪುಂಚಿನ ದಿನ ಬರಲು ಅಪ್ಪಗ ಮಾತ್ರ ಐಕೆ ವ್ಯಾಲ್ಯೂ ಬರ್ತೀನಿ ಈಂಡ ಆಪೋಜಿ ಪರ್ಣಸಾಲಿ ಅನ್ನ ಸಮಾಜ ಸ್ವೀಕಾರ ಮಲ್ದಂಡ್ಲ ಉಂಡತಿ ಅನ್ನ ಕಾನ್ಸೆಪ್ಟ್ಲಿ ಅನ್ನ ಕೆಲವು ಸರ್ತಿ ಅವು ಎರೆಗ ಒಂದೆಕ್ಕು ಬರಿತೀನಿ ದೋಸ್ಕರ ಉಂಡತಿ ಅವು ಇಂಥದ ಸಂದರ್ಭಗಳು ಉಲ್ಲೇಖಾರೆ ಆಗ್ಬೋದು ಮಾತಾಡಕ್ಕೆ ಲಾಭ ಅಣ್ಣ ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈರ್ನಂಚಿತ್ತಿನವರಿ ಸಾಹಿತಿ ರಂಗ ನಿರ್ದೇಶಕರು ಕುಡಲಾತ್ ಕೃತಿರಾಜನ ಮಲ್ಪುರ ಒಂಜಿ ಆರೋಗ್ಯ ಬೋರ್ಡ್ ಐಕತ್ರ ಒಂಜಾತಿ ಜನಕಲ ಸಹಕಾರನ ಈ ಪೊರ್ತುರಿಕೆ ಅನ್ನೊಂದಿಲ್ಲ
ಈ ಪೊರ್ತು ನಂಗೆ ವಿಶೇಷವಾದ ಸಹಕಾರ ಕೊರೊಂದು ಪುನೇರು ಮಂಡ ಆಭರಣ್ ಟೈಮ್ಲೆಸ್ ಜ್ಯುವೆಲ್ರಿ ಬೆಂಗಳೂರು ದಕ್ಕಲು ಅಕ್ಕಳು ಮಲ್ಲ ಮೊತ್ತನು ಕೊರೊಂದುಲ್ಲೇರು ಏತದಾದಂದು ಬರ್ಚಿ ಅಂಚೆನೆ ಐತ ಒಟ್ಟಿಗೂ ಬೇತಕ್ಕಲು ಆ ಒಂಜಿ ಮಾದರಿನ ದೀವೊಂದು ಒಂಜಾರು ಜನ ಹಿರಿಯ ಸಹಕಾರ ಮಂತಿರಂದಾಂಡ ಖಂಡಿತ ಬದಲು ಹಿರಿಯದು ಕೊಡಲಾತ ಎಡೆಡ್ಡೆ ತುಳು ಸಾಂಸ್ಕೃತಿಕ ಲೋಕ ಬೆಳಗುಣವನ್ನಂಚಿತ್ತಿನ ವಿಶ್ವಾಸದೊಟ್ಟಿಗೂ ಅಕುಲ್ ಕೊಟ್ಟಿನ ಚಿತ್ತಿನ ಮೊತ್ತ ನಿರೆಗೆ ಬರೋಂದಿಲ್ಲ